ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಸಹಕಾರಿ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ವಿಧಾನ ಪರಿಷತ್ ಚುನಾವಣಾ ಕಾರ್ಯಾಲಯದ ಉದ್ಘಾಟನೆ ಇಂದು ನಗರದ ಇನ್ಲ್ಯಾಂಡ್ ಓರ್ನೆಟ್ ನಲ್ಲಿ ನಡೆಯಿತು. ವಿವಿಧ ಪಕ್ಷಗಳ ಸಂಘಟನೆಗಳ ಸಮ್ಮುಖದಲ್ಲಿ ಜಾಗತಿಕ ಬಂಟರ ಸಂಘದ ಅಧ್ಯಕ್ಷ ಏಕಡ ಹರೀಶ್ ಶೆಟ್ಟಿ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿದರು. ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸಹಕಾರಿ ದೂರಿನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರರ ವಿಜಯ ಯಾತ್ರೆಯು ಇಲ್ಲಿಂದಲೇ ಆರಂಭಗೊಂಡಿದೆ ಎಂದು ಶುಭ ಹಾರೈಸಿದರು. ಅಭ್ಯರ್ಥಿ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಮಾತನಾಡಿ, ಸಹಕಾರಿ ಕ್ಷೇತ್ರಕ್ಕೆ ವಿಧಾನ ಪರಿಷತ್ನಲ್ಲಿ ಅವಕಾಶ ಕೊಡಿ ಎಂದು ಸಾಕಷ್ಟು ಬಾರಿ ಮನವಿಯನ್ನ ಸಲ್ಲಿಸಿದರೂ ಯಾರೂ ಸ್ಪಂದನೆಯನ್ನ ನೀಡಲಿಲ್ಲ. ಹಾಗಾಗಿ ಸಹಕಾರಿಗಳ ಸರ್ವ ಪಕ್ಷಗಳ ಸಾಮಾಜಿಕ ಧಾರ್ಮಿಕ ಮುಖಂಡರ ಒತ್ತಡಕ್ಕೆ ಮಣಿದು ವಿಧಾನ ಪರಿಷತ್ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದೇನೆ. ಹಾಗಾಗಿ ಎಲ್ಲಾ ಪಕ್ಷದವರು ನನ್ನ ಗೆಲುವಿಗೆ ಶ್ರಮಿಸಬೇಕು. ಗೆದ್ದ ಬಳಿಕ ಅಭಿವೃದ್ಧಿಗಾಗಿ ಶಕ್ತಿ ಮೀರಿ ಶ್ರಮಿಸುವೆ ಎಂದರು. ನಾಮಪತ್ರ ಹಿಂದಕ್ಕೆ ಪಡೆಯಲು ಬೇರೆ ಬೇರೆ ಕಡೆಯಿಂದ ಸಾಕಷ್ಟು ಒತ್ತಡವಿತ್ತು. ಆದರೆ ಕಣಕ್ಕೆ ಇಳಿದಾಗಿದೆ. ಸುಮಾರು 6,000 ಮತದಾರರನ್ನ ತಲುಪಲು ಸಹಕಾರಿ ರಂಗದ 4 ಲಕ್ಷ ಜನ ನನ್ನೊಂದಿಗೆ ಇದ್ದಾರೆ ಎಂಬ ವಿಶ್ವಾಸವಿದೆ. ನಾನು ನಿಮ್ಮವ ಎಂದು ಭಾವಿಸಿ ಯಾರದೇ ಆಮಿಷಕ್ಕೆ ಬಲಿಯಾಗದೆ ಎಲ್ಲರೂ ನನ್ನ ಗೆಲುವಿಗೆ ಶ್ರಮಿಸಬೇಕು ಎಂದು ಮನವಿಯನ್ನ ಮಾಡಿದರು. ಉದ್ಯಮಿ ಶ್ರೀನಾಥ್ ಹೆಬ್ಬಾರ್, ಕಂಬಳ ಅಕಾಡೆಮಿ ಅಧ್ಯಕ್ಷ ಗುಣಪಾಲ ಕಡಂಬ, ಧರ್ಮಗುರು ರೆವರೆಂಡ್ ಫಾದರ್ ಸಂತೋಷ್ ಕುಮಾರ್, ಮೊಹಮ್ಮದ್ ಕಾಮಿಲ್ ಸಕಾಫಿ, ಪುರೋಹಿತರಾದ ರಮೇಶ್ ಭಟ್, ಹಿರಿಯ ಸಹಕಾರಿಗಳಾದ ವಿನಯ್ ಕುಮಾರ್ ಸೂರಿಂಚೆ, ಈಶ್ವರ ಭಟ್ ಪುತ್ತೂರು, ಉದ್ಯಮಿಗಳಾದ ರೋಹನ್ ಮಂತೇರು, ಸಿರಾಜ್ ಅಹಮದ್ ಇನ್ಲ್ಯಾಂಡ್, ಲಕ್ಷ್ಮೀಶ ಭಂಡಾರಿ, ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಸುಂದರ್ ಮಾಸ್ಟರ್, ಉಡುಪಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ರಾಜು ಪೂಜಾರಿ, ಪ್ರಮುಖ ಸಂಘಟನೆಗಳ ಮುಖಂಡರಾದ ವರ್ಗೀಸ್ ಕಡಬ, ಜಯಕರ್ ಶೆಟ್ಟಿ ಇಂದ್ರಾಳಿ, ಕೆಪಿ ಥಾಮಸ್ ನೆಲ್ಯಾಡಿ, ಪ್ರಸಾದ್ ಕೌಶಲ್ಯ ಶೆಟ್ಟಿ, ವೈ ಸುಧೀರ್ ಕುಮಾರ್, ಪದ್ಮಶೇಖರ್ ಜೈನ್ ಹಲವಾರು ಮಂದಿ ಭಾಗವಹಿಸಿದ್ರು. ಪ್ರಾಮಾಣಿಕವಾಗಿ ಸಾಮಾನ್ಯ ಜನರ ಸೇವೆ ಮಾಡುವಂಥ ವ್ಯಕ್ತಿ. ಈಗ ನಾವೆಲ್ಲರೂ ಇವತ್ತು ಅಂಜಿಕೆ ಇಲ್ಲದೆ ನಾವು ಭಾಗವಹಿಸಿದ್ದೇವೆ. ದೇವಪ್ರಸಾದ್ ಶೆಟ್ಟಿ ಹೇಳಿದರು, ಯಾಕೆಂದರೆ ಇದು ಪಕ್ಷಾತೀತ ಕಾರ್ಯಕ್ರಮ, ಯಾವುದೇ ಧರ್ಮ ಸಭೆ ಅಲ್ಲ, ಸರ್ವಧರ್ಮ ಸಭೆ. ಡಾಕ್ಟರ್ ರಾಜೇಂದ್ರ ಕುಮಾರರನ್ನು ಅತ್ಯಧಿಕ ಮತದಿಂದ ಗೆಲ್ಲಿಸಿ ಒಬ್ಬ ವ್ಯಕ್ತಿಗೆ ಸಮಾಜ ಸೇವೆ ಮಾಡುವ ಅಗತ್ಯ ಇಲ್ಲ. ಸಾಮಾನ್ಯ ಜನರ ಸಹಕಾರ ಇದ್ದರೆ ಅದೇ ಒಂದು ಶಕ್ತಿ. ರಾಜೇಂದ್ರ ಕುಮಾರರನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ಅವರನ್ನು ಚುನಾವಣೆಯಲ್ಲಿ ಬಹುಮತದಿಂದ ಗೆಲ್ಲಿಸುವ, ಅವರ ಸೇವೆ ಮುಂದಕ್ಕೆ MLC ಆಗಿ ಮಿನಿಸ್ಟರ್ ಆಗಿ ಈ ಸಮಾಜಕ್ಕೆ ಒದಗಲಿ, ನಮ್ಮ ದೇವರು ಅವರಿಗೆ ಅನುಗ್ರಹಿಸಲಿ ಅಂತ ಹೇಳಿ, ನಮ್ಮ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಎಷ್ಟೇ ಮತಗಳಿವೆ ಅದೆಲ್ಲ ಮತಗಳು ರಾಜೇಂದ್ರ ಕುಮಾರ್ಗೆ ಬೀಳುವಂತೆ ಆಗಲಿ. ಮಿಸ್ಟರ್ ರಾಜೇಂದ್ರ ಕುಮಾರ್, ಎಲ್ಲ ಥರದ ಆಶೀರ್ವಾದಗಳು ನಿಮ್ಮ ಚುನಾವಣೆಗೆ ಬರಬೇಕು. ನಾವು ಕೂಡ ಇಲ್ಲ ಮಂಗಳೂರಿನಲ್ಲಿ ಇದ್ದೇನು, ಎಲ್ಲ ಆಶೀರ್ವಾದಗಳು ಈ ದಾರಿಯಿಂದಲೇ ಬರಬೇಕೆಂದು ನಾನು ಹೇಳ್ತೇನೆ. ಇವತ್ತು ನಿಮ್ಮ ಜೀವನ ಅದು ಶಕ್ತಿಯುಕ್ತಾಗಲಿ. ತಮ್ಮ ಬ್ಯಾಂಕಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಅದನ್ನು ಉತ್ತುಂಗಕ್ಕೆ ಏರಿಸಿ ಇದೀಗ ಜನರ ಸೇವೆ ಇನಿಯೂ ಕೂಡ ಮುಂದೆ ಕೂಡ ಉತ್ತಮವಾಗಿ ಮಾಡಬೇಕು ಎಂಬ ದೃಷ್ಟಿಯಲ್ಲಿ MLC ವಿಧಾನ ಪರಿಷತ್ ಇದರ ಚುನಾವಣೆಗೆ ಅವರು ನಿಂತಿದ್ದಾರೆ. ಎಲ್ಲರೂ ಕೂಡ ಅವರನ್ನು ಗೆಲ್ಲಿಸಬೇಕು. ಕಾರಣ ಇಂತಹ ಒಂದು ನಾಯಕರು ನಮ್ಮ ಸಮಾಜಕ್ಕೆ ಬೇಕಾಗಿದೆ. ಇವತ್ತು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ
ಸಹಕಾರಿ ಕ್ಷೇತ್ರ ಯಾವ ರೀತಿ ಬೆಳೆದಿದೆ ಅನ್ನೋದು ದೇಶ ಅಲ್ಲ ರಾಷ್ಟ್ರಕ್ಕೆ ಗೊತ್ತಿದೆ. ಅದಕ್ಕೆ ನಾನು ಕಾರಣ ಅಲ್ಲ. ಎಲ್ಲ ಸಹಕಾರಿಗಳು ಕೈ ಜೋಡಿಸೋದ್ರಿಂದ ಒಳ್ಳೆಯ ರೀತಿಯಲ್ಲಿ ತಮ್ಮ ಕೆಲಸವನ್ನು ನಿರ್ವಹಿಸೋದ್ರಿಂದ ಇವತ್ತು ಈ ಸಹಕಾರಿ ಕ್ಷೇತ್ರಕ್ಕೆ ರಾಜ್ಯ ಅಲ್ಲ ದೇಶದಲ್ಲಿ ಒಳ್ಳೆಯ ಹೆಸರು ಬಂದಿದೆ. ಹಾಗಾಗಿ ಏನು ನನಗೆ ಹೆಸರು ಬರ್ತದ, ಏನೆಲ್ಲ ಬಿರುದು ಬರ್ತದೆ ಅದೆಲ್ಲ ನಿಮಗೆ ಸಹಕಾರಿ ಕ್ಷೇತ್ರಕ್ಕೆ ಸಲ್ಲಿದಂತ ನಾನು ಹೇಳ್ತೇನೆ. ಅದರ ಜೊತೆಗೆ ಇವತ್ತು ಮಹಿಳಾ ಸಬಲೀಕರಣ, ಮಹಿಳೆಯರು ಮಾತೆಯರು ಅಂತ ನಾವು ಹೇಳ್ತೇವೆ. ಅವರ ಸ್ವಾವಲಂಬಿ ಜೀವನಕ್ಕೋಸ್ಕರ ನಾವು ಸುಮಾರು 22 ವರ್ಷಗಳ ಹಿಂದೆ ಒಂದು ಸಂಸ್ಥೆಯನ್ನು ಕಟ್ಟಿ ಮಹಿಳೆಯರು ಕೂಡ ಈ ಸ್ವಾವಲಂಬಿಗಳಾಗಬೇಕು, ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಕ್ಷೇತ್ರದಲ್ಲಿ ಮುಂದೆ ಬರಬೇಕು ಅನ್ನುವಂಥ ದೃಷ್ಟಿಯಿಂದ ಕೆಲಸ ಮಾಡಿದೆ. ಇವತ್ತು ಪಂಚಾಯತ್ನಲ್ಲಿ ಸುಮಾರು 50% ಮಹಿಳೆಯರಿದ್ದಾರೆ. ಭಾಳ ಸಂತೋಷ. ಅವರು ಬರಲಿಕ್ಕೆ ಕಾರಣ ನೀವು ಸ್ವಾವಲಂಬಿಗಳಾಗಿದ್ದರಿಂದ ಇವತ್ತು ನಿಮ್ಮನ್ನು ಕರೆದು ಅವರು ಪಂಚಾಯತ್ ಸದಸ್ಯರನ್ನಾಗಿ ಮಾಡಿದ್ದಾರೆ. ನೀವು ಸದಸ್ಯರಾಗಿ ಆದ ಮಾತ್ರಕ್ಕೆ ಪಂಚಾಯತ್ ಅಭಿವೃದ್ಧಿ ಆಗೋದಿಲ್ಲ. ಕೆಲವು ಕಡೆ ಸಂಬಳ ಕೊಡಲಿಕ್ಕೆ ದುಡ್ಡಿಲ್ಲ ಹೇಳ್ತಾರೆ, ಕೆಲವು ಕಟ್ಟಡಕ್ಕೆ ಬಾಡಿಗೆ ಕೊಡಲಿಕ್ಕೆ ದುಡ್ಡಿಲ್ಲ ಹೇಳ್ತಾರೆ. ನಾನು ಹೇಳ್ತೇನೆ, ಇವತ್ತು ಸಹಕಾರಿಗಳ, ರೈತರ, ಕೃಷಿಕರ, ಮಹಿಳೆಯರ ಧ್ವನಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಇನ್ನು ಮುಂದೆ ಪಂಚಾಯತ್ ಅಭಿವೃದ್ಧಿಯಲ್ಲಿ, ಗ್ರಾಮೀಣ ಅಭಿವೃದ್ಧಿಯಲ್ಲಿ ಯಾವುದೇ ರಾಜಕೀಯ ಇಲ್ಲದೆ ಸಮಾನವಾಗಿ ನಾನು ಗೆದ್ದು ಬಂದರೆ ಎಲ್ಲರನ್ನೂ ಸಮಾನವಾಗಿ ಕಾಡ್ತೇನೆ. ಆ ಪಕ್ಷದವ, ಈ ಪಕ್ಷದವ, ಮತ್ತೊಬ್ಬ, ಇನ್ನೊಬ್ಬ ಅನ್ನುವಂಥ ಭಾವನೆಯನ್ನು ನಾನು ತೋರಿಸೋದು.